ತೊಕ್ಕೊಟ್ಟಿನ ಹೈಲ್ಯಾಂಡ್ ಕಟ್ಟಡದಲ್ಲಿ ಮೊಹಮ್ಮದ್ ಶಬೀರ್ ಮತ್ತು ಅಹಮದ್ ಸ್ವಾಹಾ ಮಾಲೀಕತ್ವದ ಲೇಡೀಸ್ ಮತ್ತು ಜೆಂಟ್ಸ್ ಸಾಲಿಡ್ ಫಿಟ್ನೆಸ್ ಶುಭಾರಂಭಗೊಂಡಿತು. ವಕ್ಫ್ ಸಲಹಾ ಸಮಿತಿಯ ಜಿಲ್ಲಾ ಸದಸ್ಯ ಯುಎಸ್ ಅಬೂಬಕರ್ ಅವರು ಲೇಡೀಸ್ ಮತ್ತು ಜೆಂಟ್ಸ್ ಸಾಲಿಡ್ ಫಿಟ್ನೆಸ್ ಅನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ತೊಕ್ಕೊಟ್ಟು ಮಂಗಳೂರಿನ ಹೃದಯ ಭಾಗವಾಗಿ ಬೆಳೆಯುತ್ತಿದ್ದು ಇನ್ನು ಸೌಂದರ್ಯಕ್ಕೆ ಬಹಳಷ್ಟು ಮಹತ್ವ ನೀಡುತ್ತಿದ್ದು ಜಿಮ್ ದೇಹದ ಸೌಂದರ್ಯ ಹೆಚ್ಚಿಸುವುದರ ಜೊತೆಗೆ ಆರೋಗ್ಯವಂತರಾಗಿ ಬದುಕಲು ಸಾಧ್ಯ ಎಂದು ಹೇಳಿದ್ರು. ಒಳ್ಳೆ ಆಶೀರ್ವಾದ ನೀಡಲಿ, ಇದು ಎಂದೆಂದಿಗೂ ಬಾಳಲಿ. ಏನಂದ್ರೆ ವಿಶೇಷ ಅಂದ್ರೆ ಇದಕ್ಕೆ ಜಾತಿ ಭೇದ ಭಾವನೆ ಇಲ್ಲದೆ ಎಲ್ಲ ಧರ್ಮ ಪಂಗಡದವರು ಸೇರಿಕೊಂಡು ಅನ್ಯೋನ್ಯತೆಯಿಂದ ಒಂದು ಸಹೋದರಿಸಿಕೊಂಡು ಹೋಗುವಂತಹ ಒಂದು ಕೆಲಸ. ಅದು ಅಲ್ಲದೆ ಇದರಲ್ಲಿ ಈಗಿನ ಕಾಲದ ಬರೀ ಯಂಗ್ಸ್ಟರ್ ಅಂತಲ್ಲ, ಎಲ್ಲರೂ ಅದು ಆಗಿ ಹೆಂಗಸರು ಕೂಡ ಈಗ ಬಂದು ಇದಕ್ಕೆ ಸಹಕರಿಸ್ತಾರೆ. ಅವಾಜುಮಾ ಮಸೀದಿ ಬೋಲಂಗಡಿಯ ಖತೀಬ್ ಯಹಿಯಾ ತಂಗಲ್ ದುವಾ ನೆರವೇರಿಸಿದ್ರು. ಅಂತಾರಾಷ್ಟ್ರೀಯ ದೇಹದಾಢ್ಯ ಪಟು ಏಕಲವ್ಯ ಪ್ರಶಸ್ತಿ ವಿಜೇತ ಭಾಸ್ಕರ್ ತೊಕ್ಕೊಟ್ಟು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ವ್ಯಾಯಾಮ ಶಾಲೆ ಹಾಗೂ ಜಿಮ್ಗಳಲ್ಲಿ ಮಾರ್ಗದರ್ಶಕ ಕೊರತೆಯಿತ್ತು. ಇಂದು ಈ ಪ್ರದೇಶದಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗುವ ಅಭ್ಯರ್ಥಿಗಳು ಇದ್ದಾರೆ. ತೊಕ್ಕೊಟ್ಟು ಪ್ರದೇಶಕ್ಕೆ ಇಂತಹ ಜಿಮ್ನ ಅವಶ್ಯಕತೆ ಇದೆ, ಯಶಸ್ವಿಯಾಗಿ ಮುಂದುವರಿಯಲಿ ಎಂದು ಶುಭ ಹಾರೈಸಿದ್ರು. ತೊಕ್ಕೊಟ್ಟಲ್ಲಿ ಜಿಮ್ ಮಾಡುವಾಗ ಭಾಸ್ಕರ್ ತಾಯಿಗೆ ಜಿಮ್ ಮಾಡೋದು, ವ್ಯಾಯಾಮ ಶಾಲೆಗೆ ಜನ ಇಚ್ಚಿ ಗೊಬ್ಬರ ಜಿಮ್ ಮಾಡೋದಿಲ್ಲ ಅಂತ ಹೇಳಿದ್ದ ನೆನಪೆಲ್ಲ. ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು, ಕುಡಿಯುವುದು, ಸ್ಪೀಡ್ ಸಿಗರೇಟ್ ಸೇದೋದು ಎಲ್ಲವೂ ಕಾಣಬೇಕು ಜನರಿಗೆ. ಯಾವುದು ಜನರಿಗೆ ಬೇಕು ಅದು ಕಾಣಬಾರ್ದು ಅಂತೇನೆ, ಅದು ಕಾಣಬೇಕು. ಅದು ಕಾಣುವಂಥ ದೃಷ್ಟಿಯಲ್ಲಿ 21 ವರ್ಷದ ಮೊದಲು ನಾನು ಜಿಮ್ ಸ್ಟಾರ್ಟ್ ಮಾಡಿದ್ದೆ. ನಮಗೆ ಫಸ್ಟಿಗೆ ಗೊತ್ತಾಗಿದ್ದಕ್ಕೆ ಮಾರ್ಗದರ್ಶಕರ ಕೊರತೆ. ಜಿಮ್ಗೆ ಆಡೋದಕ್ಕಿಂತಲೂ ಮಾರ್ಗದರ್ಶಕರ ಕೊರತೆ ಇತ್ತು. ಆ ಮಾರ್ಗದರ್ಶಕರ ಕೊರತೆಯನ್ನು ನಮ್ಮ ಈ ತೊಕ್ಕೊಟ್ಟಿನ ಭಾಗವಾಗಿ ನೀಗಿಸಿದೆ ಅಂತ ಹೇಳ್ಬೋದು. ಎಲ್ಲ ಮಂಗಳೂರಿನ ಎಲ್ಲ ಜಿಮ್ಗಳಲ್ಲಿ ಹೋಗಿ ಬೇರೆ ಎಲ್ಲೆಲ್ಲೋ ಅಲ್ಲಿ ಕೋಚ್ ಇರೋದು ಅದು ತೊಕ್ಕೊಟ್ಟಿನವರೇ. ಹಾಗೆ ನಮ್ಮ ಬಾಡಿ ಬಿಲ್ಡಿಂಗ್ ಕ್ಷೇತ್ರದಲ್ಲೂ ಅಷ್ಟೇ. ದಕ್ಷಿಣ ಕನ್ನಡ ಜಿಲ್ಲಾ ಬಾಡಿ ಬಿಲ್ಡರ್ ಅಸೋಸಿಯೇಷನ್ನ ಕೋಶಾಧಿಕಾರಿ ಅಜಂತ್ ಪಿಲಾರ್ ಅವರು ಮಾತನಾಡಿ, ಆಧುನಿಕ ಸಲಕರಣೆಯನ್ನ ಹೊಂದಿದ್ದ ಸಾಲಿಡ್ ಜಿಮ್, ಇದರ ಮಾಲೀಕ ಶಬೀರ್ ಅವರು ಜಿಮ್ನಲ್ಲಿ ವಿಶೇಷ ಅನುಭವ ಹೊಂದಿದ್ದು ಈ ಸಂಸ್ಥೆ ಯಶಸ್ವಿಯಾಗಿ ಮುಂದುವರಿಯುತ್ತಿದೆ ಎಂದು ಹೇಳಿದ್ರು. ನಮ್ಮ ತಾವು ಹೇಳಿದಂತೆ ಶಬೀರ್ ಅವರದ್ದು ಹಿತಭಾಷಿ, ಹಿತ ವ್ಯಕ್ತಿತ್ವ, ಎಲ್ಲರಲ್ಲೂ ಬೆರೆತು ಬಾಳುವಂಥ ಒಂದು ವ್ಯಕ್ತಿತ್ವ ಅವರ ಪ್ಲಸ್ ಪಾಯಿಂಟ್ ಅದಿದೆ. ಹಾಗಿದ್ದರಿಂದ ಅವರಿಗೆ ಅವರ ಶಿಷ್ಯರನ್ನು ಕಲೆಕ್ಟ್ ಮಾಡಲಿಕ್ಕೆ ಜಾಸ್ತಿ ಕಷ್ಟ ಆಗಲಿಕ್ಕಿಲ್ಲ. ಆ ವ್ಯಕ್ತಿತ್ವ ಯಾರತ್ರ ಇದ್ದದೋ ಅವರು ಯಾವತ್ತೂ ಯಶಸ್ವಿ ಆಗ್ತಾರೆ ತಮ್ಮ ಕಾರ್ಯದಲ್ಲಿ. ಯಾಕೆಂತ ಹೇಳಿದರೆ ನಮ್ಮೊಂದು ಈ ಜಿಮ್ ಅಂತ ಹೇಳಿದರೆ, ವ್ಯಾಯಾಮ ಶಾಲೆ ಅಂತ ಹೇಳಿದರೆ ಅದೊಂದು ಸೌಹಾರ್ದತೆಯ ಒಂದು ಕೇಂದ್ರ ಆಗಿರ್ತದೆ. ಯಾಕಂತ ಹೇಳಿದರೆ ಅಲ್ಲಿ ಎಲ್ಲರಿಗೂ ಆಡುವಂಥದ್ದೇ ಇದು ಏನು ಮನಸ್ಸಿನಲ್ಲಿ ಇರ್ತದೆ. ದೇಹದಾಢ್ಯ ಚಾಂಪಿಯನ್ಶಿಪ್ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾದ ಫಯಾಜ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಬಾಡಿ ಬಿಲ್ಡರ್ ಅಸೋಸಿಯೇಷನ್ ಅಧ್ಯಕ್ಷ ರೋಷನ್ ಪೆರಾವ್ ಅವರನ್ನ ಸನ್ಮಾನಿಸಲಾಯಿತು. ಉಳ್ಳಾಲ ಸೈಯದ್ ಮದನಿ ದರ್ಗಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ತ್ವಾಹಾ ಹಾಜಿ, ಭಾರತೀಯ ಫೆಡರಲ್ ಪಾರ್ಟಿಯ ಮಾನವಾಧಿಕಾರಿ ಮಕ್ಸೂದ್ ಖಾನ್, ಉಳ್ಳಾಲ ನಗರ ಸಭೆಯ ಸದಸ್ಯರಾದ ಯುಎ ಇಸ್ಮಾಯಿಲ್, ಅಸ್ಕರ್ ಅಲಿ, ಮಾಜಿ ಸದಸ್ಯ ಉಸ್ಮಾನ್ ಕಲಾಪು, ಕುನೇಲ್ ಸ್ಕೂಲ್ನ ಉಪಾಧ್ಯಕ್ಷ ಪಿಎಸ್ ಮೊಯ್ತಿನ್ ಕುನಿ, ಸಮಾಜ ಸೇವಕ ರಾಜಿಕ್ ಉಳ್ಳಾಲ್ ಕರವೇ, ದಕ್ಷಿಣ ಕನ್ನಡ ಜಿಲ್ಲೆಯ ವಕ್ತಾರ ಮುಹಶೀರ್ ಅಹಮದ್ ಸಾಮಣಿಗೆ ಮೊದಲಾದವರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್ 24/7 ಉಳ್ಳಾಲ.